ಸಿಂದಗಿ ತಾಲೂಕಿನ ಗುಬ್ಬಿವಾಡ ಗ್ರಾಮದಲ್ಲಿ 110 ಕೆವಿ ಕೆಇಬಿ ಸ್ಟೇಷನ್ ಮಂಜೂರಾಗಿದ್ದು ಅಗತ್ಯ ಜಮೀನು ಖರೀದಿಗೆ ಗೊಲಗೇರಿ ಜಿಲ್ಲಾ ಪಂಚಾಯತ್ ಸದಸ್ಯರ ಅನುದಾನದಲ್ಲಿ 2 ಲಕ್ಷ ರೂಪಾಯಿ ಹಾಗೂ ವೈಯಕ್ತಿಕವಾಗಿ ಹಣ ನೀಡಿ ಮಾಜಿ ಶಾಸಕ ರಮೇಶ್ ಬೂಸನೂರ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹಲವಾರು ದಿನಗಳಿಂದ ಜಮೀನು ಖರೀದಿಗೆ ಹಣ ನೀಡದ ಕಾರಣ ಖರೀದಿಯಾಗಿರಲಿಲ್ಲ. ಮಾಜಿ ಶಾಸಕ ರಮೇಶ್ ಬೂಸನೂರ ವೈಯಕ್ತಿಕ ಕಾಳಜಿ ವಹಿಸಿ ಗುಬ್ಬಿವಾಡ ಗ್ರಾಮದ ಹಿರಿಯರೊಂದಿಗೆ ಮಾತನಾಡಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಮಹಾದೇವಿ ಪಾಟೀಲ್ ಡಂಬಳ ಅವರ ಅನುದಾನದಲ್ಲಿ 2 ಲಕ್ಷ ರೂಪಾಯಿ ನೀಡಿ ಜಮೀನು ನೀಡಿದವರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದರ ಜೊತೆಯಲ್ಲಿ ತಾವು ವೈಯಕ್ತಿಕವಾಗಿ 50,000 ಹಾಗೂ ಬಿಜೆಪಿ ಯುವ ಮುಖಂಡ ಸಂತೋಷ್ ಗೌಡ ಪಾಟೀಲ ಡಂಬಳ ಅವರು 25,000 ರೂಪಾಯಿ ನೀಡಿದ್ದಾರೆ ಎಂದು ಹೇಳಿದರು. ಇವತ್ತು ಏನೊಂದು ಗುಬ್ಬಿವಾಡ ಗ್ರಾಮಕ್ಕೆ 2017ನೇ ಸನ್ಮಾನ್ಯ ರಮೇಶ್ ಅಣ್ಣ ಬೂಸನೂರ್ ಸಾಹೇಬರ ಒಂದು ವಿಶೇಷ ಪ್ರಯತ್ನದಿಂದ ಒಂದು ಕೆಬಿ ಮಂಜೂರಾಗಿತ್ತು. ಆ ಒಂದು ಮಂಜೂರಾದ ಪ್ರಕ್ರಿಯೆ ಮುಂದುವರೆದ ಭಾಗವಾಗಿ ಆ ಒಂದು ಕೆಬಿಗೆ 110 ಕೆವಿ ಸ್ಟೇಷನ್ಗೆ ಜಾಗದ ಸಮಸ್ಯೆ ಇದ್ದ ಕಾರಣ ಏನೊಂದು ಜಮೀನು ಖರೀದಿ ಮಾಡೋದಲ್ಲಿ ಹಣ ಭಾಳ ಅವಶ್ಯಕತೆ ಇತ್ತು. ಅದನ್ನು ಎಲ್ಲರೂ ಕೂಡ ಊರನ ಗ್ರಾಮದ ಹಿರಿಯರು ಯುವಕರು ಒಕ್ಕೂರಿನಿಂದ ಪ್ರಯತ್ನ ಪಟ್ಟು ಇವತ್ತು ಅದೊಂದು ಖರೀದಿ ಹಂತಕ್ಕೆ ಈ ಒಂದು ಕೆಲಸವನ್ನು ನಿಲ್ಲಿಸಿದ್ದಾರೆ. ಅದಕ್ಕೆ ಪ್ರತಿಯಾಗಿ ಇವತ್ತು ಸನ್ಮಾನ್ಯ ಬೂಸನೂರ್ ಸಾಹೇಬರ ಒಂದು ವಿಶೇಷ ಪ್ರಯತ್ನದಿಂದ ಏನೊಂದು ಜಿಲ್ಲಾ ಪಂಚಾಯಿತಿ ಅನುದಾನದಲ್ಲಿ ಒಂದು ಶೌಚಾಲಯಗಳು. ಈ ಸಂದರ್ಭದಲ್ಲಿ ಬಿಜೆಪಿ ಯುವ ಮುಖಂಡ ಸಂತೋಷ್ ಗೌಡ ಪಾಟೀಲ, ಬಿಜೆಪಿ ಮಂಡಲಾಧ್ಯಕ್ಷ ಈರಣ್ಣ ರಾವೂರ್, ಶೈಲಾ ಚಳ್ಳಗಿ, ಗೌಡಣ್ಣ ಅಲಮೇಳ, ರಮೇಶ್ ಇಚೇರಿ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು. ಕಾದರ್ ಬಾಷಾ, ಮೇಲಿನ ಮನಿ, ವಿ4 ನ್ಯೂಸ್, ವಿಜಯಪುರ.